ಗ್ರಾಮೀಣ ಬಂಟರ ಸಂಘ ಸಭಾಭವನ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ ಕಮಿಟಿ ಇದರ ಆಶ್ರಯದಲ್ಲಿ ನಡೆಯುವಂಥ ಈ ಒಂದು ಕೆರಿಯರ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಅವೇರ್ನೆಸ್ ಕ್ಯಾಂಪ್ ಫಾರ್ ದಿ ನಿಟ್ಟೆ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗೆ ನಡೆಯುವಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತು ಕೀನೋಟ್ ಅಡ್ರೆಸ್ಸನ್ನು ಮಾಡಲಿರುವಂಥ ನನ್ನ ಆತ್ಮೀಯ ಗೆಳೆಯರು, ದೇಶ ಕಂಡ ಒಬ್ಬ ಅತ್ಯುತ್ತಮ ವೈದ್ಯರು, ಮೆಡಿಕಲ್ ಡೈರೆಕ್ಟರ್ ಪ್ರಸಾದ್ ನೇತ್ರಾಲಯ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೆ ಅವರೇ, ನನ್ನ ಆತ್ಮೀಯ ಗೆಳೆಯರು, ಈ ಸ್ಕಿಲ್ ಡೆವಲಪ್ಮೆಂಟಿನ ಕಾನ್ಸೆಪ್ಟನ್ನು ಈ ರಾಜ್ಯಕ್ಕೆ, ದೇಶಕ್ಕೆ ಕೊಡುಗೆ ಕೊಡಲಿಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂಥ ಪ್ರೋಗ್ರಾಮಿನ ಡೈರೆಕ್ಟರೂ ಆಗಿರುವಂಥ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರೂ ಆದಂಥ ಮಿಸ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಅವರೇ, ನನ್ನ ವೃತ್ತಿ ಮಿತ್ರರು, ಉಡುಪಿ ನಗರದ ಖ್ಯಾತ ನ್ಯಾಯವಾದಿಗಳು ಆಗಿರುವಂಥ ಉಮೇಶ್ ಶೆಟ್ಟಿ ಕಳತ್ತೂರವರೇ, ಈ ಬಂಟರ ಸಂಘದ ಅಧ್ಯಕ್ಷರು, ಮಿತ್ರರು ಆಗಿರ್ತಕ್ಕಂಥ ಸನ್ಮಾನ್ಯ ಸಕಾರಾಮ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಬಂಟರ ಸಂಘದ ಸ್ಥಾಪಕ ಅಧ್ಯಕ್ಷರು, ಜನಾನುರಾಗಿಗಳು, ಜನರ ನಾಡಿ ಬಿಡಿತವನ್ನು ಈ ಭಾಗದ ಸೇವೆಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡಂಥ ಡಾಕ್ಟರ್ HP ಶೆಟ್ಟಿ ಅವರೇ, ಪ್ರೊಫೆಸರ್ ಪ್ರಭು ಅವರೇ, ಕಾರ್ತಿಕ್ ಶೆಟ್ಟಿ ಅವರೇ, ವಿಜಯ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಡೈರೆಕ್ಟರಾಗಿ ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮ ಯಾಕೆ, ಏನು, ಎಂಥದ್ದು, ಈ ಕಾರ್ಯಕ್ರಮ ಎಲ್ಲಿ ಮುಟ್ತದೆ ಅಂತ ಹೇಳುವುದನ್ನು ತಿಳಿಸಿದಂಥ ದಿವ್ಯರಾಣಿ ಪ್ರದೀಪ್ ಅವರೇ, ವೇದಿಕೆ ಮುಂದೆ ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಗಣ್ಯರೇ ಮತ್ತು ಇದರ ಡೈರೆಕ್ಟರ್ಸ್ಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ವಿದ್ಯಾರ್ಥಿಯಾಗಿದ್ದೆ. ಬಟ್ ನನಗೆ ಈ ಥರದ ಅವಕಾಶಗಳು ನನ್ನ ಜೀವನದಲ್ಲಿ ದೊರಕಿಲ್ಲ. ಇವತ್ತು ನೀವು ಕುಳಿತುಕೊಂಡಂಥ ರೀತಿ ಮತ್ತು ಈ ಸಂಘಟನೆ, ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ರೀತಿ ನಿಜಕ್ಕೂ ಇದೊಂದು ದೇವರ ಕೆಲಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಶೋಕ್ ಶೆಟ್ಟಿಯವರು ಮಾತಾಡುವಾಗ ಹೇಳಿದರು, ಚಾರಿಟೇಬಲ್ ಟ್ರಸ್ಟನ್ನು ರಚನೆ ಮಾಡಿ ಅದರ ಮೂಲಕ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ, ನಿಮ್ಮ ಭವಿಷ್ಯವೇ ನಮ್ಮ ಸಂತೋಷ ಅಂತ ಹೇಳುವ ರೀತಿಯಲ್ಲಿ ಯಾವುದೇ ಫಲಾಕ್ಷೇಪೆಯನ್ನು ನಿರೀಕ್ಷೆ ಮಾಡದೆ, ಆಬ್ಸಲ್ಯೂಟ್ಲಿ ನೋ ಅದರ್ ಮೋಟಿವ್ ಅದರ್ ದ್ಯಾನ್ ಯುವರ್ ಬ್ರೈಟ್ ಫ್ಯೂಚರ್ ಮಾಡ್ತಕ್ಕಂಥದ್ದು. ಇದು ನಿಜವಾಗಿಯೂ ಅನದರ್ ವೇ, ಇಫ್ ಐ ಪುಟ್ ಇಟ್, ಇಟ್ ಈಸ್ ಲೈಕ್ ಎ ಗಾಡ್ಸ್ ವರ್ಕ್. ವಿಧಾನಸೌಧದ ಮುಂದೆ ಬರೆದಿದೆ, ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದೆ. ಮತ್ತು ನಾವೆಲ್ಲರೂ ಶಾಸಕರು ಅದರ ಒಳಗೆ ಹೋಗಿ ಉತ್ತಮವಾದಲ್ಲಿ ಉತ್ತಮ ಶಾಸನಗಳನ್ನು ರಚನೆ ಮಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನ್ಯಾಯವಾಗದ ರೀತಿಯಲ್ಲಿ ಶಾಸನಗಳನ್ನು ರಚನೆ ಮಾಡ್ತಕ್ಕಂಥದ್ದು ನನ್ನಂಥ ಚುನಾಯಿತರಾಗಿ ಹೋಗಿ ಲೆಜಿಸ್ಲೇಟರಾಗಿ ಕೆಲಸ ಮಾಡ್ತಕ್ಕಂಥವರ ಕರ್ತವ್ಯ. ಆದರೆ ಅದರಲ್ಲಿ ಎಲ್ಲಿಯೋ ಒಂದು ಕಡೆ ನಮಗೆ ಪಕ್ಷಗಳು ಬಂದಾಗ ಸ್ವಾರ್ಥವನ್ನು ನಾವು ಇಟ್ಟುಕೊಳ್ತೇವೆ. ನನ್ನ ಪಕ್ಷ, ನನ್ನ ಮತದಾರರು, ನನ್ನ ಜನರು ಅಂತ ಅಂತೇಳೋ ಮಾತು ಇರುತ್ತೆ. ಆದರೆ ಇಲ್ಲಿ ಆಬ್ಸಲ್ಯೂಟ್ಲಿ ನೋ ಇಂಡಿವಿಜುವಲ್ ಇಂಟ್ರೆಸ್ಟ್ ಎಟ್ ಆಲ್. ಸುಮಾರು 1,000 ಮಂದಿಗೆ ಈ ಒಂದು ಏರ್ ಕಂಡೀಷನ್ ಹಾಲ್ನ ಒಳಗಡೆ ಕೂತ್ಕೊಳಿಸಿ ಅವರಿಗೆ ಊಟ ತಿಂಡಿ ಕೊಟ್ಟು ಅವ್ರು ಯಾವ ಉದ್ದೇಶಕ್ಕಾಗಿ ಯಾವ
ತರಬೇತಿಯನ್ನು ಪಡೆಯಲು ಇಲ್ಲಿ ಬಂದಿದ್ದಾರೋ ಅದರಲ್ಲಿ ಸಂಪೂರ್ಣವಾಗಿ ಅವರಿಗೆ ತೃಪ್ತಿ ತರುವ ರೀತಿಯಲ್ಲಿ ಅವರ ಜೀವನದಲ್ಲಿ ಮಾರ್ಗದರ್ಶನ ಮಾಡತಕ್ಕಂಥ ಕೆಲಸವನ್ನು ಮಾಡಿರುವುದು ನಿಮ್ಮ ಭವಿಷ್ಯಕ್ಕೆ ಒಂದು ಉತ್ತಮವಾದ ಭದ್ರ ಬುನಾದಿಯನ್ನು ನೀವೇ ಹಾಕಿಕೊಳ್ತಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನೊಬ್ಬ ವೃತ್ತಿಯಲ್ಲಿ ವಕೀಲನಾಗಿದ್ದರೂ ಪ್ರವೃತ್ತಿಯಲ್ಲಿ ರಾಜಕಾರಣಿ. ನನ್ನ ಉದ್ದೇಶವೂ ಸಮಾಜ ಒಳ್ಳೆಯ ರೀತಿಯಲ್ಲಿ ಬೆಳೆಯಬೇಕು, ನಮ್ಮ ಯುವಕರು ಯುವತಿಯರು ದೇಶದ ಭವಿಷ್ಯದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕು. ಪ್ರಪಂಚಕ್ಕೆ ನಾವು ಹೋಲಿಕೆ ಮಾಡಿದರೆ ಪ್ರಪಂಚದ ಬೆಸ್ಟ್ ಟೆಕ್ನಾಲಜಿಯನ್ನು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಬೆಳ್ಕೊಳ್ಬೇಕು ಅಂತ ಚಿಂತನೆ ನಾವು ಇಟ್ಟುಕೊಳ್ತೇವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾ ಇದ್ರು ತನ್ನ ಜೀವಂತ ಕಾಲದಲ್ಲಿ. ಅವರು ಮಂಗಳೂರು ನಮ್ಮ ಕಾಲೇಜಿನ ಪೋಸ್ಟ್ ಸೆಂಟಿನರಿಗೆ ಆಗಮಿಸಿದರು. ನಾನು ಅದರ ಕನ್ವೀನರ್ ಆಗಿದ್ದೆ, ಆ ಆರ್ಗನೈಸಿಂಗ್ ಕಮಿಟಿದು. ಒಂದು ಮಾತು ಹೇಳಿದರು, ಆ ವಿದ್ಯಾರ್ಥಿಗಳನ್ನು ಅಡ್ರೆಸ್ ಮಾಡಿ, ನಾನು ಪ್ರತಿಯೊಬ್ಬನ ಮುಖದಲ್ಲಿಯೂ ಇವತ್ತು ಭವಿಷ್ಯವನ್ನು ಕಾಣ್ತಾ ಇದ್ದೇನೆ. ಇಂಡಿಯಾ ಈಸ್ ಗೋಯಿಂಗ್ ಟು ಬಿ ಸೂಪರ್ ಪವರ್ ಇನ್ 2020. ಈ ದೇಶಕ್ಕೆ ಆಗ್ತದೆ. ಅದರ ಕಾಂಟ್ರಿಬ್ಯೂಷನು ದೇಶದಲ್ಲಿ ಇದ್ದಂಥ ನನ್ನಂಥ ಮುದುಕರು ಮಾಡೋದಲ್ಲ, ನಿಮ್ಮಂಥ ಯುವಕರು ಮಾಡೋದು ಅಂತ ಮಾತನ್ನು ಹೇಳಿದರು. ಅವರು ನಮ್ಮ ಜೊತೆ ಇವತ್ತಿಲ್ಲ. ಬಟ್ ಅವರ ಚಿಂತನೆ ಏನಿತ್ತು, ಅವರ ಮಾತುಗಳು ಏನಿತ್ತು, ಅಕ್ಷರಶಃ ಇವತ್ತು ಇಡೀ ಪ್ರಪಂಚ ಅದನ್ನು ಒಪ್ಪಿಕೊಂಡಿದೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿದೆ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ, ನೀವು ಪಡೆಯತಕ್ಕಂಥ ಒಂದು ಪೇಜ್ ಓದಿದರೆ ಅದು ಒಂದು ಪೇಜು ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಅಲ್ಲ, ಇಟ್ ಈಸ್ ಫಾರ್ ದ ನೇಷನ್. ಯು ಆರ್ ಆಲ್ ಗೋಯಿಂಗ್ ಟು ಬಿ ಟೆಕ್ನಾಲಜಿ ಮೇಕರ್ಸ್. ಈ ಭವಿಷ್ಯ, ಈ ಪ್ರಪಂಚ ಹೇಗೆ ನಡೀಬೇಕು? ಇವತ್ತು ಡೀಸೆಲ್ ಕಾರ್ ಇತ್ತು, ಪೆಟ್ರೋಲ್ ಇತ್ತು, ಎಲೆಕ್ಟ್ರಿಕ್ ಬಂತು, CNG ಬಂತು, LPG ಬಂತು. ಇವತ್ತು ಗಾಡಿಗಳಲ್ಲಿ ಶಬ್ದ ಬರೋದೇ ಇಲ್ಲ, ಎಲೆಕ್ಟ್ರಿಕ್ ಕಾರ್ಗಳು ಬಂತು. ಇದು ಯಾರಿಂದ ಸಾಧ್ಯ ಆಯಿತು? ಹೇಗೆ ಸಾಧ್ಯ ಆಯಿತು? ಜಸ್ಟ್ ಬಿಕಾಸ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸ್ಟಡೀಸ್. ಯು ಥಿಂಕ್ ವಾಟ್ ಎವರ್ ದ ಫೀಲ್ಡ್ ವಿಚ್ ಯು ಹ್ಯಾವ್ ಚೋಸನ್, ನೀವು ಯಾವ ವೃತ್ತಿಗೆ ಹೋಗಬೇಕು ಅಂತ ನೀವು ಆಸೆ ಪಡ್ತೀರೋ ಅದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ, ಅದರಲ್ಲಿ ಡೀಪ್ ಸ್ಟಡಿ ಮಾಡಿದರೆ ನಿಮ್ಮ ಭವಿಷ್ಯ ತನ್ನಿಂತಾನೇ ನಿರ್ಮಾಣ ಆಗತ್ತೆ. ಕೆಲವೊಮ್ಮೆ ನಾವು ಮಾತಾಡ್ತೀವಿ, ಅದು ನನ್ನದು, ಇದು ನನ್ನದು, ಹಿಂದೆಯೂ ನನ್ನದು, ಮುಂದೆಯೂ ನನ್ನದು. ನೋ, ಐ ಸೇ ಯು ಆರ್ ಎನ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಯು ಸ್ಟಡಿ ಡೀಪ್ ಇನ್ ಎಲೆಕ್ಟ್ರಿಕಲ್ ಫೀಲ್ಡ್. You are a mechanical engineer, study thoroughly in the field. Thorough knowledge will take you, sky is your limit. You don't think that I am a diploma student, mine is finished, I can only work as a junior engineer. Not at all. You can become a superintendent engineer. You can become number 1 engineer either in the state or in the national level. ನಮ್ಮಲ್ಲಿ ಚಿಂತನೆಗಳು ಹೇಗೂ ಅಂದರೆ, ನಾನು ಇಷ್ಟೇ, ನಂದು ಮುಗಿಯಿತು. ನೋ, ನೀವು ಒಂದು ಉದಾಹರಣೆ ಕೊಡ್ತೇನೆ. ನಾನು ಮಂಗಳೂರು ನಗರದ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಸ್ವಲ್ಪ ಮುಂದೆ, ಇಲ್ಲಿ ಅದು ಮಂಗಳೂರಿನವ್ರು ಇದ್ದೀರಿ ಇಲ್ಲಿ? ಎನಿಬಡಿ ಇಸ್ ಫ್ರಮ್ ಮ್ಯಾಂಗ್ಳೂರ್ ಸಿಟಿ? ನೋ. ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಮುಂದೆ ಇರುವಂಥ ವೆಲೆನ್ಸಿಯಾ ಅಂತ ಊರಲ್ಲಿ ಇದ್ದೇನೆ. ಫಾದರ್ ಮುಲ್ಲರ್ಸ್ ಕಾಲೇಜಿನ ಮುಂದೆ ಹೋದಾಗ ವೆಲೆನ್ಸಿಯಾ ಸರ್ಕಲಲ್ಲಿ ಒಬ್ಬ ಕಾಬ್ಲರ್ ಇದ್ದಾನೆ. ಅಂಬೇಡ್ಕರ್ ಯೋಜನೆಯಲ್ಲಿ ನಾನೇ ಅವರಿಗೊಂದು ಶಾಪ್ ಮಾಡಿ ಕೊಟ್ಟಿದ್ದೆ, ರಸ್ತೆ ಬದಿಯಲ್ಲಿ ಇಡಲಿಕ್ಕೆ. ಯು ನೋ ವಾಟ್ ಈಸ್ ಇಸ್ ಇನ್ಕಮ್? 4,000 per day. ನೀವೊಂದು ಶೂಸನ್ನು ಕೊಂಡೋಗಿ ಅವ್ರನ್ನ ಕೊಟ್ಟರೆ ಅವ್ರು ನಿಮಗೆ ಟೋಕನ್ ಕೊಡ್ತಾರೆ, ನಾಳೆ ಸಂಜೆ ಬನ್ನಿ ಅಂತ. ಟೋಕನ್ ಕೊಡ್ತಾರೆ, ಸಂಜೆ ಬನ್ನಿ. ಅವರ ಇನ್ಕಮ್ ಪರ್ ಡೇ 4,000. ವರ್ಷಕ್ಕೆ ಎಷ್ಟಾಯಿತು? ತಿಂಗಳಿಗೆ 1,20,000. ಯಾಕೆ ಕೇಳ್ತೀರಾ? ಅದೇ ರೀತಿ ಇನ್ನೊಬ್ಬನು ಇದ್ದಾನೆ ಸ್ವಲ್ಪ ದೂರದಲ್ಲಿ, ಅವನ ಇನ್ಕಮ್ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ. ಯಾಕೆ ಅಂದರೆ ಈ ಈಸ್ ವೆರಿ ಪರ್ಫೆಕ್ಟ್ ಇನ್ ಹಿಸ್
ಸ್ಟಿಚಿಂಗ್. ನೀವು ಅದು ಸ್ಟಿಚ್ ಮಾಡಿದರೆ ಅದು ನೀವು ಹೇಗೆ ಮಾಡಿದ್ದೀರಿ, ಏನು ಮಾಡಿದ್ದೀರಿ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಶೂಸು, ಒಂದು ಚಪ್ಪಲು, ಸ್ಯಾಂಡಲ್ಸಿನ ಕೆಳಭಾಗ ಹೋದರೆ ಯಾವ ರೀತಿಯಲ್ಲಿ ಅದನ್ನು ಫಿಕ್ಸ್ ಮಾಡಿದ್ದಾನೆ ಅಂತೇಳೋದು ಗೊತ್ತಾದರೆ ಈ ಈಸ್ ವೆರಿ ಪರ್ಫೆಕ್ಟ್ ಇನ್ ಹಿಸ್ ಡ್ಯೂಟೀಸ್. ಸ್ಕಿಲ್ ಮಾಡ್ತಾರೆ. ದಟ್ ಮೀನ್ಸ್ ಯಾರು ತಮ್ಮ ಪ್ರೊಫೆಷನನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೋ ಅವರಿಗೆ ಭವಿಷ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಓನ್ಲಿ ಥಿಂಗ್ ಈಸ್ ಯು ಶುಡ್ ಹ್ಯಾವ್ ಎ ಡಿಟರ್ಮಿನ್ಡ್ ಮೈಂಡ್ ಆ್ಯಂಡ್ ಕಮಿಟ್ಮೆಂಟ್. ಬಸವಣ್ಣನವರು ಹೇಳಿದ್ರಲ್ಲ, ಏನು ಹೇಳಿದರು? ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಕಮಿಟ್ಮೆಂಟ್ ಇದೆ, ವರ್ಕ್ ಇದೆ, ವರ್ಷಿಪ್ ಇದೆ, ಯು ವಿಲ್ ಅಚೀವ್ ಮೆನಿ ಥಿಂಗ್ಸ್. ಅಶೋಕ್ ಶೆಟ್ಟರ್ ಹೇಳಿದ್ರಲ್ಲ, ನಾನು ಬೆಳಗಾವಿಗೆ ಹೋಗಿದ್ದೆ, ಐವನ್ ಡಿಸೋಸ್ ಅಸೆಂಬ್ಲಿಯಲ್ಲಿದ್ದರು, ನಮ್ಮನ್ನು ಕರೆಸಿದರು, ಮಾತಾಡಿದರು, ಊಟ ಹಾಕಿಸಿದರು, ಮುಖ್ಯಮಂತ್ರಿ ಕರ್ಕೊಂಡು ಹೋದರು, ನಮ್ಮ ಕೆಲಸ ಮಾಡಿಕೊಟ್ಟು ನಮ್ಗೆ ಕಳಿಸಿದರು. ನನ್ನ ಹತ್ರ ಅಶೋಕ್ ಶೆಟ್ಟಿ ನಾನು ಬೆಳಗಾವಿಗೆ ಬರ್ತೇನೆ, ನೀವು ಅಲ್ಲಿ ಸ್ವಲ್ಪ ನಿಲ್ಲಿ ನಮಗೆ ವೆಲ್ಕಮ್ ಮಾಡಲಿಕ್ಕೆ ಅದು ಹೇಳಿರಲಿಲ್ಲ. ಹೇಳಿದ್ರಾ? ನೋ, ಅವರಿಗೆ ನನ್ನ ಪರಿಚಯ ಇರಲಿಲ್ಲ. ಬಂದಾಗ ನಾನು ಏನು ನನ್ನ ಕೆಲಸದ ಪ್ರಾವೀಣ್ಯತೆಯನ್ನು ಉಪಯೋಗ ಮಾಡಿದೆ, ಅದರಿಂದ ನನಗೆ ಇವತ್ತು ಮತ್ತೆ ಇಲ್ಲಿ ಕರೆದರು. ದಟ್ ಮೀನ್ಸ್ ಇಫ್ ಯು ಡೂ ದಿ ಗುಡ್ ವರ್ಕ್, ಯುವರ್ ಕಸ್ಟಮರ್ಸ್ ವಿಲ್ ಬಿ ಫಾಲೋಡ್, ಅದರ್ವೈಸ್ ನೋ. ನಾನು ಅಶೋಕ್ ಶೆಟ್ಟರ್ ಬಂದಾಗ ಆರು ಬರ್ಪೇರಪ್ಪ ಎನ್ನ ಬೆಲೆ ನಮಸ್ಕಾರ ಎಂಬರ್ಪೆ ಅಂತ ಹೇಳಿದರೆ ಅದು ಇರ್ಬೋಲೆ ಅಂತ ಹೇಳ್ತಿದ್ರು. ಬಟ್ ಇಫ್ ಯು ಡೂ ದ ಜಾಬ್ ವಿಚ್ ಈಸ್ ಪಾಸಿಬಲ್ ಇನ್ ಯುವರ್ ಹ್ಯಾಂಡ್, ಸೊಸೈಟಿ ವಿಲ್ ರೆಕಗ್ನೈಸ್ ಆ್ಯಂಡ್ ಸೊಸೈಟಿ ವಿಲ್ ಬೆನಿಫಿಟ್. ಆ ದಿವಸ ಅವರು ಸಿದ್ದರಾಮಯ್ಯನವರು ಏನಾದರೂ ಕೊಡದೇ ಇರ್ತಿದ್ರೆ ನಿಮಗೆ ಇವತ್ತಿಗೆ ಅದರ ಪ್ರಯೋಜನ ಸಿಗ್ತಿರಲಿಲ್ಲ. ಎಲ್ಲರೂ ಸೇರಿ ಅವರೊಟ್ಟಿಗೆ ಕೈ ಜೋಡಿಸಿ ಇಂಥ ಒಂದು ಗ್ರಾಮೀಣ ಭಾಗದಲ್ಲೂ, ಈ ಭಾಗದಲ್ಲಿ ಹಿಂದೆ ನಾನು 94 MLA ಕಂಟೆಸ್ಟ್ ಮಾಡಿದ್ದೆ ಕಾಪು ಕ್ಷೇತ್ರದಿಂದ, ಡಾಕ್ಟ್ರೇ. ಆವಾಗ ಕುಂತಲಗಟ್ಟಿ, ಇದು ನಮಗೆ ಬಾರ್ಡರ್ ಕಾಪು ಕ್ಷೇತ್ರಕ್ಕೆ. ಇಲ್ಲಿ ಜನ ಬರ್ತಿರಲಿಲ್ಲ, ಇದೊಂದು ಕುಗ್ರಾಮ ಅಂತ ಹೇಳುವ ರೀತಿ. ಬಟ್ ಇವತ್ತು ಇಟ್ ಈಸ್ ಕನ್ವರ್ಟೆಡ್ ಆಸ್ ಎ ಸ್ಕಿಲ್ ಸೆಂಟರ್. ಪೀಪಲ್ ಆರ್ ಕಮಿಂಗ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್. ಆಸ್ he said, from Bangalore, Delhi, Pune, Manipal, all walks of life with a super engineers, super ಟ್ಯಾಲೆಂಟ್ ಇದ್ದಂಥವ್ರು ಬಂದು ನಿಮ್ಮಂಥವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಸೆಂಟರು ಈ ಒಂದು ಭಾಗದಲ್ಲಿ ಇವತ್ತು ಡೆವಲಪ್ ಆಗಬೇಕಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೇಷನ್, ಹಾರ್ಡ್ ವರ್ಕ್ ಡನ್ ಬೈ ಅಶೋಕ್ ಕುಮಾರ್ ಶೆಟ್ಟಿ ಆ್ಯಂಡ್ ಹಿಸ್ ಟೀಮ್. ಒಳ್ಳೆ ಕೆಲಸಕ್ಕೆ ದೇವರು ಮೆಚ್ತಾನೆ. ಅವರಿಗೆ ಒಂದು ಒಳ್ಳೆ ಶಾಪ್ ಮಾಡಿ 4 ಅಂಗಡಿ ಹಾಕಿ ಬಾಡಿಗೆ ಕೊಟ್ಟು ದುಡ್ಡು ಮಾಡ್ಬೋದಿತ್ತು. ದೇರ್ ಇಂಟೆನ್ಷನ್ ಈಸ್ ನಾಟ್ ಸೋ. ದೇರ್ ಇಂಟೆನ್ಷನ್ ಈಸ್ ಟು ಬಿಲ್ಡ್ ಅಪ್ ಯುವರ್ ಫ್ಯೂಚರ್, ಟು ಸಿ their hard work in your face, to see their hard work for your future. Once again I'll tell you, polytechnic students are the best engineers in the world, and you are the best students than a degree engineer. Ashok Kumar Shettu degree engineer. ನಿಮಗೆ ಇರುವಷ್ಟು ಭವಿಷ್ಯ, ನಿಮಗೆ ಗೊತ್ತಿದ್ದಷ್ಟು ನಾಲೆಜು ಒಬ್ಬ ಬಿ ಕಲಿತವರಿಗೆ ಬರೋದಿಲ್ಲ. ಅವ್ರು ನಿಮ್ಮ ಹತ್ರನೇ ಕೇಳ್ತಾರೆ ಕಡೆಗೆ. ಪ್ರೊವೈಡೆಡ್ ಯು ಶುಡ್ ಹ್ಯಾವ್ ಹಾರ್ಡ್ ವರ್ಕ್. ನಿಮ್ಮ 3 ವರ್ಷದ ಏನು ಭವಿಷ್ಯ ಇದೆ, ಏನು SLC ಆದ ಕೂಡಲೇ ನೀವು ಜಾಯ್ನ್ ಆಗ್ತೀರಿ, ಆ 3 years ಯು ಕ್ಯಾನ್ ಟೇಕ್ ಸೋ ಮಚ್ ಇನ್ ಯುವರ್ ಮೈಂಡ್. ಬಟ್ ನಾವು PUC ಆದಮೇಲೆ ಜಾಯ್ನ್ ಆದರೆ ಸ್ವಲ್ಪ ಬಡ್ಡೆ ಆಗ್ತೇವೆ ಮತ್ತು ನಿಮ್ಮ ಸ್ಟಡೀಸನ್ನು ಮುಂದುವರಿಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಹಾಗಾಗಿ ನೀವು 3 ವರ್ಷ ಆಯಿತು ಮುಗಿಯಿತು ಇಲ್ಲ, ಎಜುಕೇಷನ್ ಈಸ್ ಕಂಟಿನ್ಯೂಸ್ ಸಿಸ್ಟಮ್ ಇನ್ ದಿಸ್ ಫೀಲ್ಡ್, ಇನ್ ದಿಸ್ ವರ್ಲ್ಡ್. ಅದಕ್ಕೆ ಏಜ್ ಇಲ್ಲ, ಕಲಿತಲೇ ಹೋಗಿ ಅಂತ ನಾನು ಹೇಳ್ತೇನೆ. ಇವತ್ತು ಫುಲ್ ಡೇ ಟ್ರೈನಿಂಗ್ ಇದೆ. ನಿಮ್ಗೆ ಇವತ್ತು ಏನು ಕೊಡ್ತಾರೆ? ವಿಲ್ ಬಿ ಗಿವನ್ ಲಾಟ್ ಆಫ್ ಇನ್ಪುಟ್ಸ್. ಕಾಲೇಜ್ನಲ್ಲಿ 3 ವರ್ಷ ಕಲಿಸ್ತಾರೆ ಪ್ರೊಫೆಸರ್ಸ್ಗಳು. ಇಲ್ಲಿ ಬಂದು ನಿಮಗೆ ಮತ್ತು ನೀವು ಹೇಗೆ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳ್ತಾರೆ. ಕೋವಿಡ್ ಟೈಮಲ್ಲಿ ನಮಗೇನು ಕೊಡ್ತಾಯಿದ್ರು? ರೋಗ ಬರದಾಗೆ ವ್ಯಾಕ್ಸಿನೇಷನ್ ಕೊಡ್ತಾಯಿದ್ರಲ್ವಾ, ಕೋವಿಶೀಲ್ಡು ಇನ್ನೆಲ್ಲ. ಅದು ಯಾಕೆ ಕೊಡ್ತಾಯಿದ್ರು? ರೋಗ ಬರಬಾರ್ದು ಅಂತ ಅಲ್ವಾ. ನಿಮಗೆ ಕೋವಿಡ್
ಅಟ್ಯಾಕ್ ಆಗಬಾರ್ದು ಅಂತ. ಇವತ್ತು ಇಲ್ಲಿ ಕೊಡುವುದೇನು? ಈಗ ಸರ್ಕಾರ ಕೊಡ್ತಾ ಇದೆಯಲ್ಲ, ಏನದು? ಬೂಸ್ಟರ್ ಡೋಸ್. ನೀವು ಇವತ್ತು ಏನಿದ್ದೀರಿ? ಬೂಸ್ಟರ್ ಡೋಸ್. ಇನ್ನು ಮುಂದೆ ಬರೋದೇ ಇಲ್ಲ. 2 ಡೋಸ್ ತಗೊಂಡ್ರೆ ಬರೋದಿಲ್ಲ, ಸರಿ. ಇವತ್ತು ಕೊಡುವುದು ವಾಟ್? ಬೂಸ್ಟರ್ ಡೋಸ್. ಆ ಬೂಸ್ಟರ್ ಡೋಸನ್ನು ತಗೊಂಡ್ರೆ ಯು ಕ್ಯಾನ್ ಪ್ಲೇ ಕ್ರಿಕೆಟ್, ಯು ಕ್ಯಾನ್ ಪ್ಲೇ ವಾಲಿಬಾಲ್, ಯು ಡೂ ಎನಿಥಿಂಗ್ ಅಂಡರ್ ದಿ ಸನ್. ಗೊತ್ತಾಯ್ತಾ? ಬೂಸ್ಟರ್ ಡೋಸ್ ತಗೊಳ್ಳಿ ಇವತ್ತು. ಈ ಡೋಸು ನಿಮ್ಮ ಜೀವನದಲ್ಲಿ ಯಾವಾಗಲೂ ಇವು ನೆನಪಿಡುವಂಥ ಡೋಸ್ ಆಗಲಿ ಅಂತ ನಾನು ಆಸೆ ಪಡ್ತೇನೆ. ನಾನು ಮಾಡಿದ್ದು ಏನು, ನನ್ನ ಕೆಲಸ, ಇಟ್ಸ್ ಎ ಪಾರ್ಟ್ ಆಫ್ ಮೈ ಜಾಬ್. ಐ ಹ್ಯಾವ್ ಡಿಡ್ ಇಟ್. ಐ ಹ್ಯಾವ್ ಡನ್ ಮೆನಿ ವೇ. ಇಲ್ಲಿ ಅಲ್ಲ, ಪುಣೆಗೂ ಕೊಟ್ಟಿದ್ದೆ. ನನ್ನ 5 ಲಕ್ಷ ಆಯಿತು ಬಿಡಿ. ಪುಣೆಗೂ ಕೊಟ್ಟಿದ್ದೆ, ಪೂನಾ ಬಂಡರ ಸಂಘಕ್ಕೂ ಕೊಟ್ಟಿದ್ದೆ, ಪಡುಬಿದ್ರಿ ಬಂಡರ ಸಂಘಕ್ಕೂ ಕೊಟ್ಟಿದ್ದೀನಿ. ಇದೆಲ್ಲ ನಾವು ಅಧಿಕಾರದಲ್ಲಿ ಇರ್ತೇವೆ. ಅಧಿಕಾರ ಶಾಶ್ವತ ಅಲ್ಲ. ನೀವು ಕಲಿಯುವಂಥದ್ದು ಮಾತ್ರ ಶಾಶ್ವತ. ಕಲೀಲಿಕ್ಕೆ ಆಗದಂಥ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ನೀವೆಲ್ಲಿ ಬಂದಿದ್ದೀರಿ. ನಾವೆಲ್ಲ ರಾಜಕಾರಣದಲ್ಲಿ ಪವರ್ ಇಸ್ ನಾಟ್ ಪರ್ಮನೆಂಟ್, ಅದು ರೊಟೇಟ್ ಆಗಲೇಬೇಕು. ಆಗಲಿಲ್ಲ ಅಂದರೆ ಏನೋ ಮಿಸ್ಟೇಕ್ ಇದೆ ಅಂತಲೇ ಅರ್ಥ. ಸೊ ವಿ ಆರ್ ಆನ್ ದ್ಯಾಟ್ ಪ್ಲ್ಯಾಟ್ಫಾರ್ಮ್. ನೀರಿನ ಮೇಲಿನ ಗುಳ್ಳೆಯಂತೆ ಅಂತ ನಮ್ಮ ಅಧಿಕಾರಗಳು. ನಿಮ್ಮದು ನೀರೇ, ನಮ್ಮದು ಗುಳ್ಳೆ ಬಂದಾಗಿ ನೀರಿಗೆ ಮೇಲಿಂದ ಹಾಕಿದ ಗುಳ್ಳೆ ಅದು ಇಲ್ಲಿ ಹೊಡೆದು ಹೋಗ್ತದೆ. ಸೊ ಲೈಕ್ ವೈಸ್ ಅವರ್ ಪವರ್. ಹಾಗಾಗಿ ನಾನು ಮತ್ತೊಮ್ಮೆ ನಿಮಗೆ ಶುಭ ಕೋರ್ತೇನೆ. ನನಗೆ ನಿಜವಾಗಿ ಐ ಆಮ್ ವೆರಿ ಹ್ಯಾಪಿ. ನಾನು ಬೆಳಗ್ಗೆ ಬರಬೇಕು ಬರಬಾರ್ದು 2 ಥಿಂಕಿಂಗಲ್ಲಿದ್ದೆ ನಿನ್ನೆವರೆಗೆ. ನಿನ್ನೆ ಅಶೋಕ್ ಶೆಟ್ಟರ್ ಫೋನ್ ಬಾರದೇ ಇದ್ದರೆ ಇವತ್ತು ಬರ್ತಿರಲಿಲ್ಲ ನಾನು. ಬಿಕಾಸ್ ಐ ವಾಸ್ ಎಂಗೇಜ್ ಇನ್ ಸಮ್ ಅದರ್ ವರ್ಕ್. ನನಗೆ ಭಾಳ ಇವತ್ತು ಒತ್ತಡದ ಕೆಲಸಗಳು ಬೆಳಗಿಂದಲೇ ಪ್ರಾರಂಭ ಆಗಿದ್ದವು. ಆದರೂ ಅವ್ರು ಹೇಳಿದ ಮೇಲೆ ಈ ಕಾರ್ಯಕ್ರಮ ಬರಲೇಬೇಕು, ತಪ್ಪಿಸಿದರೆ ಮತ್ತೆ ಅವರಿಗೆ ಬೇಜಾರಾಗ್ತದೆ ಅಂತ ಎಣಿಸಿ ಇಲ್ಲೇ ಸಿಗ್ತಾರೆ. ಮತ್ತು ಏರ್ಪೋರ್ಟಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಹೇಳ್ತಾರೆ, ಇದು ಮೋಸ ಹೊಲ್ತಾರತ್ತ ಅಂತ. ಹಾಗೆ ಅದು ಆಗಬಾರ್ದು. ಹೇಳಿ ಬರೋದಿದ್ದರೆ ಅದು ಮೋಸ, ಗೊತ್ತಿಲ್ಲದೆ ಬರದೇ ಇದ್ದರೆ ಅದಕ್ಕೆ ಎಕ್ಸ್ಕ್ಯೂಸ್ ಇರ್ತದೆ. ಹಾಗಾಗಿ ನಾನು ಬರಲೇ ಇದ್ದರೆ ತೊಂದರೆ ಆಗ್ತದೆ ಅಂತೇಳಿ ಮನಸ್ಸಿನಲ್ಲಿತ್ತು. ಇಲ್ಲಿ ಬಂದ ಮೇಲೆ ನನಗೆ ಭಾಳ ಖುಷಿಯಾಗಿದೆ. ನಾನು ಈ ಕಾರ್ಯಕ್ರಮ ಮಾಡುವಂಥದ್ದು, ದಟ್ಟು ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮ ಮಾಡುವಂಥದ್ದು, ಮತ್ತು ನಮ್ಮ ವಿದ್ಯಾರಾಣಿಯವರು ತಗೊಳ್ಳುವಂಥ ಇಂಟ್ರೆಸ್ಟು, ನೀವೆಲ್ಲರೂ ತೋರುವಂಥ ಇಂಟ್ರೆಸ್ಟು, ಸಮಾಜ ಕಟ್ಟಲಿಕ್ಕೆ ನೀವು ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತೇಳುವ ಮಾತನ್ನು ಮತ್ತೊಮ್ಮೆ ಹೇಳಿ, ನೀವು ಮಾತ್ರ ಎಲ್ಲರೂ ಸಕ್ಸಸ್ಫುಲ್ ಆಗಿ ಜೀವನದಲ್ಲಿ ಅಂಥೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ.